ಅಭಿವೃದ್ಧಿ ಇತ್ತೆ ಓಟು ಬಂದಾಗ ಮಾತ್ರ ಒಂದು ಮಲ್ತನ ಆಯ್ಡ ಇತ್ತರೆ ಆಡ ಮಾತ್ರ ಐಪಿಂಕ ಹೋಗಿ ಐವಲ್ಲ ಮರದ ಒಟ್ಟಿಗೆ ಕೊಂಡಿಪ್ಪಿತ್ತೆ ಬೇಲೆ ಒರಿಯಣ್ಣ ಬರ್ಕತ ಬಂದು ಆತಜಿ ಕೊನೆ ಉಪ್ಪಿನಂಗಡಿ ಪುತ್ತೂರುದಾಲ ಕೊಡ್ಲ ಸುಳ್ಯದಾಲ ಕೊಡ್ಲ ಡೆವಲಪ್ಮೆಂಟ್ ಆಪುಜಿ ಅಕ್ಲ ಡೆವಲಪ್ಮೆಂಟ್ ಆಪು ಸ್ವಂತ ಗ್ರಾಮಕ್ಕೊಂದು ರೌಂಡ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇರುವಂಥದ್ದು ಉಪ್ಪಿನಂಗಡಿ ಜಂಕ್ಷನ್ನಲ್ಲಿ. ಇದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸನಿಹದಲ್ಲಿರುವಂತಹ ಒಂದು ಉಪ್ಪಿನಂಗಡಿ ಜಂಕ್ಷನ್. ಉಪ್ಪಿನಂಗಡಿ ಗ್ರಾಮದ ಒಂದು ಕೇಂದ್ರ ಭಾಗವೂ ಕೂಡ ಹೌದು. ವ್ಯಾವಹಾರಿಕವಾಗಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸುತ್ತಿರುವಂತಹ ಒಂದು ಪಟ್ಟಣವೂ ಕೂಡ ಹೌದು. ಅದೇ ರೀತಿ ಹಾಲಿ ಶಾಸಕರಾಗಿರುವಂತಹ ಸಂಜೀವ ಮಠಂದ್ರವರ ತವರು ಕ್ಷೇತ್ರವೂ ಕೂಡ ಹೌದು. ಇಲ್ಲಿನ ಮತದಾರರು, ಇಲ್ಲಿನ ಜನರು ಈ ಬಾರಿಯ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಎನ್ನುವಂಥದ್ದನ್ನು ಕೇಳಿಕೊಂಡು ಬರೋಣ. ಎಲೆಕ್ಷನ್ ಫುಲ್ ಬ್ಯುಸಿ ಉಂಟು ಎಲ್ಲರೂ. ಹೇಗೆ ಕರೆಕ್ಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಲೆಕ್ಕ ಉಂಟೆಲ್ಲ ಫೈಟ್ ಉಂಟು. ಅವರು ಜಾಸ್ತಿ ಓಟು ತೆಗೆದ್ರೆ ಅಶೋಕ್ ರೈ ಬರ್ತಾರೆ, ಗೊತ್ತಿಲ್ಲದವರು ಜಾಸ್ತಿ ತೆಗೆದ್ರೆ ಅಶೋಕ್ ರೈ ಬರ್ತಾರೆ. ಇಲ್ಲದಿದ್ದರೆ ಇವರಿಗೆ ಕಮ್ಮಿ ಆಯಿತು ಅಂದರೆ BJP ಬರೋ ಚಾನ್ಸ್ ಉಂಟು. ಆಗಿದೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಎಲ್ಲ ಸಹಾಯಧನ ಎಲ್ಲ ಮಾಡಿ ಎಲ್ಲ MLA ಸಹ ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನಕ್ಕೆ ಬಸದಿಗೆ ಅದಕ್ಕೆ ಇದಕ್ಕೆಲ್ಲ ಇದು ಮಾಡಿದ್ದಾರೆ. ತುಂಬ ಅನುದಾನ ತಂದಿದ್ದಾರೆ ಮಾತ್ರ ಮೊದಲನೇ ವರ್ಷ. ಈ ವರ್ಷದ ಈ ಸರ್ತಿದ್ದು 2023 ವಿಧಾನಸಭಾ ಇಲೆಕ್ಷನ್ನಲ್ಲಿ ನಮ್ಮೆಲ್ಲ ಆಶಯ BJP ಸರ್ಕಾರ ಮತ್ತೊಮ್ಮೆ ಆಡಳಿತ ಪಕ್ಷವಾಗಿ ನಮ್ಮ ಜನಾರ್ದನರ ನಿರ್ಣಯ BJP ಪರವಾಗಿರಲಿ ಎಂದು ನಾನು ಹಾರೈಸ್ತೇನೆ. ಮತ್ತು ಮೋದಿಜಿಯವರ ಈಗ ಸೌತ್ ಕೆನರಾದಲ್ಲಿ, ಈಗ ಮುಲ್ಕಿಯಲ್ಲಿ, ಹೀಗೆ ಎಲ್ಲ ಕಡೆಯಲ್ಲಿ ಅವರು ಚುನಾವಣಾ ಪ್ರಚಾರ, ಅಲ್ಲಿ ಸೇರಿದ ಜನಸಂದಣಿ, ಜನರ ಒಂದು ಅವರ ಬಗ್ಗೆ ಇರುವ ಒಂದು ಪ್ರೀತಿ, ಕ್ಯಾಂಡಿಡೇಟ್ಸ್ಗಳನ್ನೆಲ್ಲ ಯಾರು ಎಲ್ಲ ಇದು ಮಾಡ್ತಾರೆ, ಸಿಲೆಕ್ಟ್ ಮಾಡ್ತಾರೆ, ಅವರಿಂದ ಇನ್ನು ಮುಂದೆ ಇಂಥ ಒಂದು ಪ್ರಮಾದ ಆಗದಿರಲಿ. ಈ ವರ್ಷ ಪಂಪೆಂಡ ಪುತ್ತಿಲ್ಲೇರು ನಾವೇ ಜಾಸ್ತಿ ಉಂಟು. ಹಿಂದುತ್ವಸ್ಕರ ಎಂಕಲ ಮತ ಈ ಸರ್ತಿ ಚೂರು ಬದಲಾವಣೆ ಕೊರಕಾಂಡ್ ಬರೀ ಫೈಟ್ ಉಂಡು. ಉಪ್ಪಿನಂಗಡಿ ತೊಂದರೆ ಅಶೋಕರಿಗೆ ಒಳ್ಳೆಯರು ಮಾತೆಲ್ಲ ಅವಡು ಊರ ಚೇಂಜ್ ಮಲ್ಪುಗಾಂದು ದುಂಬದ ಸಾಚಿಗೆಲ್ಲ ತೊಂದರೆ ಇಜ್ಜಿ ಅಲ್ಲ. ಈ ಸರ್ತಿ ಒಂಜಿ ಚೇಂಜ್ ಮಲ್ಪುಗಾಂದು ಅಭಿವೃದ್ಧಿ ಇತ್ತೆ ಓಟು ಬಣ್ಣಗ ಮಾತ್ರ ಒಂದು ಕುಟುಂಬದಲ್ಲ ಆದಿಜ್ಜನ್ನು ಓಟು ಬಣ್ಣಗ ಅವು ಮತ್ತೆ ಕಿಟ್ಲಾಪಣ ಐತೆ ಅಲ್ಲೇ ಮೂಲು ಅಂಚನೆ ಒಂತೊಂದೆ ಬರೋ ಕಾಂಕ್ರೀಟ್ ಆತಂಡು ಅಲ್ಲ. ಈ ಸರ್ತಿ ಒಂಜಿ ಚೇಂಜ್ ಮಲ್ಪುಗಾಂದು ಹಿಂದುತ್ವಸ್ಕರ ಅಭಿವೃದ್ಧಿ ಆತಂಡು ಮತ್ತೆ ಹಿಂದುತ್ವಕ್ಕೆ ಚೂರು ಹಿಂದುತ್ವದ ಬಗ್ಗೆ ಜವನೀರು ನೊಟ್ಟುಕೊಂತ ಹೆಂಗಟ್ಟು ಎಂಗ್ಲ ದುಂಬುಡ್ದೆ BJP ಎಂಕ್ ಸಾಧಾರಣ 30 ವರ್ಷ ಉಂಡು. ಇತ್ನಟ BJP ಬಿಡ್ದು ಬಾರ್ದಿಜ ಅಂಡ್ ಆರ್ನ ಬೆಂಬಲ BJPಗೆ ಆತೆ. ಪುತ್ತಲೇರ್ನ ಬೆಂಬಲ BJPಗೆ ಕೊರ್ಪೆ ಅಂತ ಇರತ್ತೆ. ಅದಕ್ಕೋಸ್ಕರ ಎಂಕ್ಲ ತೂನಾಗ ಅವತ್ತು ಗೊತ್ತಾವ ನನಗೆ ಗೆಲ್ಪು ಇರೋದು. ಎಕ್ಕಳ ಸಾಂಪ್ರದಾಯಿಕ ಓಟು BJP ಐಕ್ಯ ಕೊರಪಡು ಸೋಪಾಡು ಗೆಲ್ಪಾಡು ಕೆಲಸ ಸಾಧಾರಣದ ಮಟ್ಟಿಗೆ ಆಗ್ತದೆ. ಆದರೆ ಪುತ್ತೂರಿನಲ್ಲಿ ಭಾಳ ಜಿದ್ದಿನ ಹೋರಾಟ ನಡೀತಾ ಉಂಟು. ಒಂದು ಲೆಕ್ಕದಲ್ಲಿ ಇದು ಒಳ್ಳೆಯದಾಯಿತು. ಯಾಕೆಂತ ಕೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಲೆಕ್ಷನ್ ಟೈಮಿಗೆ ಓಟ್ ಹಾಕಲಿಕ್ಕೆ ಹೋಗಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೆ ಒಂದು ಪ್ರೇರಣೆ ಆದಾಗೆ ಆಗ್ಬೋದು ಅಂತ. ಈ ಸಲ ಪೋಲಿಂಗ್ ಜಾಸ್ತಿ ಆಗ್ಬೋದು. ಈ ಸಲ ಓಟು ಮತದಾನ ಜಾಸ್ತಿ ಆಗ್ಬೋದು ಅಂತ ನನ್ನ ಯೋಚನೆ. ಮತ್ತು ಅಭ್ಯರ್ಥಿಗಳು 3 ಮಂದಿ ಕೂಡ ಸಂಬಳದಲ್ಲಿದ್ದ ಹಾಗೆ ಹೊರಗಿಂದ ನೋಡುವಾಗ ಕಾಣ್ತಾ ಉಂಟು. ಜನ ಆಡಿಕೊಳ್ಳುವಂಥ ಮಾತು. ಇಲೆಕ್ಷನ್ನ ಬಗ್ಗೆ ಅಭಿಪ್ರಾಯ ಎಂಥದ್ದು ಗೊತ್ತುಂಟಲ್ಲ. ಪುತ್ತೂರು ತಾಲೂಕಿನದ್ದೆಲ್ಲ ಪುತ್ತೂರು ತಾಲೂಕಿದೆಲ್ಲ ಈ ಸರ್ತಿ ಒಟ್ಟಾರೆ ಅಡಿಮೇಲಾಗಿದೆ. ಹೇಳಲಿಕ್ಕಾಗೋದಿಲ್ಲ. BJP ಬರ್ಬೋದು. ಅಭಿವೃದ್ಧಿ ತೊಂದರೆ ಇಲ್ಲ ಆಗಿದೆ. ಹೌದು, ಈ ಸಲ ಏನಿಲ್ಲ BJP ಬರೋದು. ಹೌದು, 100%. ಅವ್ರದ್ದಂಥ ಆಂತರಿಕ ಸಮಸ್ಯೆಯಿಂದ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಆದರೂ ತೊಂದರೆ ಇಲ್ಲ. ಹೌದು, ಎಂತದ ನಮ್ಗೆ ಗೊತ್ತಿಲ್ಲ ಅದು. ತೊಂದರೆ ಇಲ್ಲ, ವರ್ಕ್ ಮಾಡ್ಯಾರು. ಎಲೆಕ್ಷನ್ನ ಬಗ್ಗೆ ಪೈಪೋಟಿ ಉಂಟು. ಯಾವುದು ಬರ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಬದಲಾವಣೆ ಆಗಬೇಕು. ಮಠಂದೂರವರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಅದು ಅವರು ಏನೇನು ಗೊತ್ತಿಲ್ಲ, ಅವ್ರಿಗೇನೋ ಇದು ಸಿಕ್ಕಲಿಲ್ಲ. ನೆಕ್ಸ್ಟು ಸಿಕ್ತಿದ್ರೆ ಅವ್ರದ್ದು ಇನ್ನೂ ಅದು ಅಭಿವೃದ್ಧಿ ಕಂಪ್ಲೀಟ್ ಆಗ್ತಿತ್ತು. ಅದೇ ಹೊಸೊಬ್ಬರು ಬಂದವರು ಮಾಡ್ಯಾರ, ಅದನ್ನು ಮುಂದುವರಿಸ್ಯಾರು ಅನ್ನುವಂಥ ಒಂದು ಭಾವನೆ.
ಈ ಸರಿ ಎಲೆಕ್ಷನ್ ಉಂಡ ಒಂದು ಪಣಿಪುಜೇನೆ ಅಂದ ಇಂಚು ಪಣಿರ ಆಗ್ತು ಒಂಚು ಮಾಡಲ ಇಂಚು ಮಾಡಲು ತೊಂದರೆ ಆಗ್ಬೋದು ಅಂದ ಫೈಟ್ ಉಂಬೇರ ಅಂದೆ ಪುತ್ತೂರು ನಮ್ಮ ಗೊತ್ತಿಲ್ಲ ಆರ ಅಲ್ಲೊಂದುಳ್ಳೇರೆ ಮತ್ತು ಹೆಚ್ಚಿನ ನಿಮಿಷ 6ರಿಂದ ಬಂತೀರಿ ಅಂಚ ಬುಕ್ಕೆ ಎಂಕದೆಲ್ಲ ಆಯಿತು ಮಾಹಿತಿ ಅನುಭವ ಕಡಿಮೆ ಉಂಟು ಪುತ್ತೂರು ಸರ್ತಿ ಪುತ್ತಿಲ ಬರ್ಪಣಂದು ಒಂದು ಹಿಂದುಂಡು ಮನಸ್ಸು ಎಂಕ್ಲು ಬರೋ ಪುತ್ತಿಲ ವಾಡ್ನಾಗ್ಲಿ ದಯಬಂಡ ಗುಲಾಮಗಿರಿ ಮಲ್ಪಣ ಗುಲಾಮನೆ ಪಾರೆ ಬೇರೆ ಕುಲ್ಲುವುದು ಬೋಡಿ ಚಂದ ಮಲ್ಪಣ ಅಕ್ರ ಪಂಡ್ಲಕ್ಕೆ ಎಣ್ಣು ಜನ ಒಂಜಿ 3 ಒಂಜಿ ಬೋಡು ಓಲು ಶಾಸಕರಾದ ಬೋಡು ಅಕ್ರ ಪಂಡ್ಲಕ್ಕೆ ಎಣ್ಣು ಬೇರೆ ಕೈಗೊಂಬೆ ಅದು ಪೋಡೊಂದು ಅಪ್ಪ ಯುವಕರ್ನಕ್ಲು ಪುತ್ತೂರು ಕ್ಷೇತ್ರ ಬಂಡ ಒಂಜಿ ಪ್ರತಿಷ್ಠಿತ ಇಡೀ ಕರ್ನಾಟಕಡಿ ಕುಡ್ಲ ಸಮೇತ ಆತು ಪುತ್ತೂರು ಒಂಜಿ ಎಡ್ಡೆ ಜನ ಬೋಡು ಸಮರ್ಥ ಅಭ್ಯರ್ಥಿ ಸಮರ್ಥ ಆದಿಪ್ಪು ಆಂಡಲ ಗಡ್ಸಿಜ್ಜತ ಇತ್ತೆ ಬರೀ ಜವನೇರೆ ಬೋಡತಿ ಆತ ಎಂಕ್ಲ ಅಭಿಪ್ರಾಯ ಇಂಚ ಜವನೇರೆ ಬೋಡು ಇತ್ತೆ ಪರ ಕುಲ್ಲುದು ಲಕ್ಕರಿತೀರ ನಕ್ಲಿಗೆ ನಾಳೆ ನೋಡುವ ಬಣ್ಪೇರು ಫೋನ್ ಮಾಡ್ತಿಂಡ ಅಪ್ಪ ಸ್ಪಾಟ್ ಇಟ್ಟ ಬೋಡು ಕಾಂಗ್ರೆಸ್ ಲಾಭ ಚಾನ್ಸ್ ಉಂಟು ಇಂದು ಡಿವೈಡ್ ಆಪಣತ್ತ ಕೆಲದಕ್ಕಲು BJP ಅನ್ಪೇರು ಉದಾಹರಣೆಗೆ ಏನು ಬಿಡೋದು BJPಗೆ ಪಂಡ್ಯಾನು ಪುತ್ತಿಲ ವಾಡ್ಯಾನು ಬೊಡ್ಚಾನು BJP ಹೌದು ಅಕ್ಲ ಹಾಕತ್ತವು ತಲನ ಬೇರೆ ಒಂಜೇ ಇಲ್ಲ ಉಂಪುನಕ್ಲಿ ಓಟನಾಗ ಏನು BJP ಹೌದು ಏನು ಪುತ್ತಿಲ ಆಡುವಂಡೆ ಸರಿ ಆತ ಒಂಜೇ ಇಲ್ಲ ಉಂಪುನಕ್ಲಿ ಅಂಡ ಐತೆ ಓಟು ಪಾಡ್ನಾಗ ಐತೆ ಸಾಮರಸ್ಯ ಪೂಜೆ ಪುತ್ತೂರದ ಓಟದ ಬಗ್ಗೆ ಮೆಕ್ಕಲಿನ ಇಬ್ಬರ ಜಕ್ಕಲಿಂದ ಮುರಣ್ಣಿಗೆ ಆದಾಯ ಆಪು ಈ ವರ್ಷ ಅರುಣ್ ಪುತ್ತಿಲ ಕೊರಡೊಂದು ಡಿಸೈಡ್ ಮಾಡ್ತಿದ್ದೆ ಹಾಂ ಮುಕ್ಕಳು BJP ದಾಖಲು ದಾಲ ಕೆಲಸ ಮಲ್ಪುಜೀರು ಬರ್ಪುಜೀರು ಅಲ್ಲಿನ ಪುತ್ತಿಲ ಎಡ್ಡೆ ಕೆಲಸ ಮಲ್ಪ ನಿರೀಕ್ಷೆ ಇಡಲ್ಲ ಎಂಕ್ಲು ಅಂಚ ಅರೆ ಕೊರಡೊಂದು ಎಂಕ್ಲು ನಿರೀಕ್ಷೆ ಇದು ಮಾಡ್ತು ಡಿಸೈಡ್ ಮಾಡ್ತು BJP ಪಂಡ ಬರ್ಪೇರು ಪೋಪೇರು ದಾಲ ಎಂಕ್ಲಿನ ಗಮನಿಸಜೀರು ಇತ್ತೆ ಈತು ಸಮಯ ಅಂಡು ಮೂಲು ಗಾಬುಲು ನಮ್ಮ ಬೇರೆ ಮಟಂದು ನಿಟೆ ದುಂಬು ಓಟು ದುಂಬು ಪಾತ್ರ ಇರ್ತೀರಿ ಹಿಡಿದಕ್ಕೆ ಅಂಚಿದು ಒಂದು ಇಂಚು ಮಿತ್ತು ಒಂದು ಉಳ್ಳೇರಿ ಅಂಚೆ ಗ್ಯಾಸ್ ರೇಟ್ ಜಾಸ್ತಿ ಮಲ್ತೀರಿ GST ಆತನು ಕಮ್ಮಿ ಅಲ್ಪ ಏರಿಗ ಕ್ಲಿ ಎಡ್ಡೆ ಎಪ್ಪದಕ್ಲಿ ಬರಡಿಂದು ಎಲ್ಲ ಇಂಕ್ಲಿಗೆ ಅವು ಮುಕ್ಕಳ ಎಡ್ಡೆ ಮಲ್ಪುಣಕಲಾಡು ಮಾತ್ರ ಸಹಕಾರ ಆಯಂಬಿ ಅಂದಿಜ್ಜಿ ಬೇದ ಇಜ್ಜಿ ಅಂದೆ ನಲ್ಪುಣಕಲಿ ದೇವ ಎತ್ತವಾಡಿ ಮುಂಜೆ ಪಾತ್ರ ದಾಲಿಜ್ಜಿ ಅಂಕ್ಲಿ ಏರಿ ಮತ್ತೆಲ್ಲ ಇಂಕ್ಲಿ ಅವು ಅಕ್ಲಿ ಒಂಜಿ ಹಾತು ಮಾತ್ರ ಶುದ್ಧ ಅಣ್ಣ ಪಾಪದ ಬಡವೆ ಆಯಂಬಿ ಅಂದಿಜ್ಜಿ ಒಂಜಿ ಎಡ್ಡೆ ಮಟ್ಟು ಬರ್ಪ ಜನಕ್ಕಳು ಬಾರಿ ಎತ್ತಾವಡು ಅಕ್ಲಿ ದೇವರು ಅಕ್ಲಿಗೆ ಅವಕಾಶ ಕೊಡಿ ಎಂಕ್ಲಿಗೆ ತುಯರ್ ಅಕ್ಲಿ ಅವಕಾಶ ಕೊಡೋದು ಬುಕ್ಕದಾಲ ಪನಿ ಹಿರಿಜ್ಜಾನೆ ಎಂಗ್ಲು ಸಂಗತ್ತು ಅದೇ ಅಡೆ ಮುಗಿನು ಪುತ್ತೂರು ಬರ್ಬೇಕು BJP ಬರ್ಕೊಂಡು 100% ಬರ್ಕೊಂಡು BJP ಬರ್ಕೊಂಡು ದಾಲಿ ಜಾಯಿಗೆ ಅನ್ಯಾಯ ಆಯ್ತು ನಾ ಉಂತದೆ ಜಗದೀಶ್ ಶೆಟ್ಟಗೆ ಅನ್ಯಾಯ ಮಲ್ತಾರೆ ಆರು ಉಂತಿದ್ದಾರೆ ಇಂಬೇರೆ ಕಣ್ಣು ಇಮ್ಮೆ ಉಂತೀರು ಆಯ್ತು ಬುಕ್ಕದಲ್ಲ ಬರ್ಕೊಂಡು ಡೆವಲಪ್ಮೆಂಟ್ ಆಪುಜಿ ಅಕ್ಲ ಡೆವಲಪ್ಮೆಂಟ್ ಆಪುನು ಸ್ವಂತ ಆಯ್ತು ಈ ಸಲ ತೋಡತ್ತೆ ಸರ್ ಅಟ್ಲ ಎಡ್ಡೆ ಅಡ್ಡಿನೂ ಒಂದು ಸೈಡ್ ಅಶೋಕ್ ರೈ ಉಳ್ಳೇರು ಒಂದು ಸೈಡ್ ಪುತ್ತಿಲ ಉಳ್ಳೇರು ಪಯಣ ಬಜ್ಜಿ ಯಂಗ್ಸ್ಟರ್ಸ್ ಪೂರ ಅಶೋಕ್ ರೈಗೆ ಸಪೋರ್ಟ್ ಉಂಟು ಪಕ್ಕ ಇಂದುಲ ಸಪೋರ್ಟ್ ಉಂಟು ಎರಡು ಸೈಡ್ಲ ಉಂಟು ತೋಡು ಫೈಟ್ ಆಯ್ತಾ ಒಂದು ಲೆಕ್ಕ ಉಂಡು ಎಂಚ ಅಭಿವೃದ್ಧಿ ಬರ ಆತನ ಉಪ್ಪಿನಂಗಡಿ ಬಾಗಡೆ ಬರ ಅಭಿವೃದ್ಧಿ ಆಯ್ತಾ ರೋಡು ಮಾತ್ರ ಆತನ ಬೆದಲ ಮೂಲ ಸೌಕರ್ಯ ಊರಾಡ್ಚ ಬಸ್ ಸ್ಟ್ಯಾಂಡ್ ಇಜ್ಜಿ ಎಲೆಕ್ಷನ್ ಇದ್ದು ಪರವಾಗಿಲ್ಲ ಎಲೆಕ್ಷನ್ ಬ್ಯುಸಿ ಅಲ್ಲ ಎಲ್ಲರೂ ಕೂಡ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ ನಾವು ಕೂಡ ಅದೇ ಬ್ಯುಸಿಯಲ್ಲೇ ಇದ್ದೇವೆ ಹೌದು ಎಲೆಕ್ಷನ್ ಅಂದರೆ ನಾವು ಯಾವುದೇ ರಾಜಕೀಯ ಪಕ್ಷದ ಹಿಂಬಾಳಕರಲ್ಲ ನಾವು ಮತ ಹಾಕಿ ಅಂತೇಳಿ ಜನರ ಹತ್ರ ಕನ್ವಿನ್ಸ್ ಮಾಡಲಿಕ್ಕೆ ಮಾತ್ರ ಇರುವಂಥವ್ರು ನಾವು SSF ಒಂದು ಸಂಘಟನೆಯ ಅಧಿಕೃತವಾದ ಮೆಂಬರ್ಗಳು ನಾವು ಅದರಿಂದ ನಾವು ಯಾವುದೇ ಪಕ್ಷಕ್ಕೆ ನಾವು ಸೀಮಿತವಾಗಿರಲಿಕ್ಕೆ ನಮ್ಮ ಸಂಘಟನೆ ನಮ್ಮನ್ನು ಒಪ್ಪುವುದಿಲ್ಲ ಆದರೆ ನಾವು ಮತ ಹಾಕಿ ಅಂತೇಳಿ ಜನರಿಗೆ ತಿಳಿಪಡಿಸಲಿಕ್ಕೆ ಮಾತ್ರ ನಾವಿರೋದು ಹೌದು ಅದು ಅವರ ಹಕ್ಕು ಬೇರೆ ಕಡೆಯಿಂದ ಬರಲಿಕ್ಕೆ ಇಲ್ಲಾಂದ್ರೆ ಅದು ನೀವು ಬಂದು ಮತ ಹಾಕಿ ಬಂದರೆ ದುಡ್ಡು ಕೊಡ್ತೇವೆ ಅದಕ್ಕಿಂತ ನಮ್ಮ ಹಕ್ಕೇನಿದೆ ಮತದಾನ ಅನ್ನೋದು ನಮ್ಮ ಹಕ್ಕು ಅದನ್ನು ಚಲಾವಣೆ ಮಾಡಲಿಕ್ಕೆ ಎಷ್ಟು ದೂರದಿಂದಾದರೂ ಬಂದು ಚಲಾವಣೆ ಮಾಡಿ ಹೋಗಬೇಕಾಗ್ತದೆ ಇಲ್ಲ ಅಂತಂದರೆ ಅನ್ಎಜುಕೇಟೆಡ್ ಪರ್ಸನ್ಸ್ ಎಲ್ಲ ಬಂದು ಕೂತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥ ಇವಾಗೆಲ್ಲ ನಡೀತಾ ಇದೆ ಅದಕ್ಕೆಲ್ಲ ನಾವು ಒಂದು ಹೆಜ್ಜೆ ಮುಂದಿಟ್ಟುಕೊಂಡು ನಮ್ಮ ಹಕ್ಕನ್ನು ಯಾವ ರೀತಿ ಚಲಾವಣೆ ಮಾಡಬೇಕು ಅನ್ನೋದನ್ನು ನಾವೇ ತಿಳಿಯಪಡಿಸಿ ನಾವೇ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ. ರೆಸ್ಪಾನ್ಸ್ ತೊಂದರೆ ಇಲ್ಲ. ಇವಾಗ ಆಲ್ರೆಡಿ ಜನಗಳೆಲ್ಲ ಮೆಚೂರ್ ಆಗಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕು ಹೌದು ಅಂತೇಳಿ ಅವರಿಗೂ ಮನವರಿಕೆ ಆಗಿದೆ. ಹಳೆ ಕಾಲೆಲ್ಲ ಹೋಯಿತು, 500 ರೂಪಾಯಿ ಕೊಟ್ಟರೆ ಮತ ಹಾಕ್ತಾರೆ, ಬಜಿಲ್ ಬೆಲ್ಲ ಕೊರ್ನಾಂಡು ಅಕ್ಕಲ್ ಮತ ಓಡ್ ಪಾಟ್ ವೇರು ಅಂತ ಆ ಕಾಲೆಲ್ಲ ಹೋಗಿದೆ.
ಇವಾಗ ಜನಗಳಿಗೂ ಗೊತ್ತಾಗಿದೆ ಯಾವ ರೀತಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗಿದೆ. ನಾವು ಅಂದರೆ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲದೆ ಇಡೀ ಎಲ್ಲರೂ ಆಯ್ಕೆ ಆದಮೇಲೆ ಅವರು ಜನಗಳು ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳಾಗಿರ್ತಾರೆ. ಅವರು ನಮ್ಮ ಅವರ ಕ್ಷೇತ್ರಕ್ಕೆ ಬೇಕಾಗುವಂಥದ್ದು, ಅದು ಯಾವುದೇ ಪಂಗಡ, ಪಂಥ, ಜಾತಿ, ಮತ ಇದನ್ನು ನೋಡದೆ ಅವರ ಸಮುದಾಯ, ಅವರ ಕ್ಷೇತ್ರಕ್ಕೆ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತವೆ, ಮಾಡಲಿಕ್ಕೆ ಆಗ್ತದೆ ಅವರ ಕೈಯಿಂದ, ಅದನ್ನು ಮಾಡಿಬಿಟ್ಟು ಒಳ್ಳೆಯ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಸಾಕು ಅಂತ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಓಟದ ಮಾತೆಲ್ಲ ಬರೋಲ್ಲ ಇದು ಮೂಲ ಫುಲ್ಲು ಬಿ ಜೆ ಪಿ ಇತ್ತಂಡು ಇನ್ನು ಈ ಸರ್ತಿ ಒಂಚೂರು ಪಣಿಯರ ಡೌಟ್ ಉಂಡು. ಪುತ್ತಿಲ ಜಾಸ್ತಿ ಉಂಡು. ಪುತ್ತಿಲಂಡ ನಮ್ಮ ಎಂಕಲ್ನ ಹಿಂದೂ ನೆಟ್ಟು ಬಿ ಜೆ ಪಿ ಹಿಂದುತ್ವಕ್ಕೆ ಬಿ ಜೆ ಪಿ ಯಾವುದು ಅಂಚ ಬೇರೆ ಪುತ್ತಿಲ ಅಂತ ಲೈಕ್ ಮಾಡ್ತಾರೆ ಜನಕ್ಕೆ. ನಮಗೆ ಹಿಂದುತ್ವ ಒಂದು ಬೋಡದ ಅಂಚ ಬಿ ಜೆ ಪಿ ಹೊಡ್ಚವ ಬಿ ಜೆ ಪಿ ಆರು ಅಂತನೇ ಬಿ ಜೆ ಪಿ ಕೊಡಪ ಪುತ್ತಿಲ ಉಂತೇನು ಮಿನಿ ಆರೇ ವಾರ್ಡ್ ನಂಕ್ಲು ಬಲ್ತು ಗೆಲ್ತ ಬರ್ಡ್ ನಂಕ್ಲಿಗೆ ಉಂಡದು ಮನಸ್ಸು ಬೆಲ್ತಾಗಡ ತಾಲೂಕು ಹರೀಶ್ ಪುಂಜಾಗಡ ಮೂಲು ಪುತ್ತಿಲ ಆಡುಂಡು ಅಶೋಕ್ ರಾಯ್ ಮೂಲ ಬಿ ಜೆ ಪಿ ಉಂತು ಆರೇ ಎಂಕ್ಲು ಓಡಾಡ್ದ ಅಂಚ ಎಂಕ್ಲ ಅಭಿಪ್ರಾಯ ಅಂಚ ಹಿಂದುತ್ವ ಅನ್ಪುಂಜು ಉಂಡದ ಅಂಚ ಅವು ಪನ್ನೇರ ಪೂಜ ಯಾರು ಬುಕ್ಕ ಸಪೋರ್ಟ್ 1% ಚಾನ್ಸ್ ಉಂಡು. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಏನು ಗೊತ್ತಿಲ್ಲ ರೀ. ಹಿಂದುತ್ವಗೋಸ್ಕರ ಅಂದ್ರೆ ಇದುವರೆಗೆ ಬಿಜೆಪಿಯಿಂದ ಹಿಂದುತ್ವಕ್ಕೇನು ಆಗಿದೆ. ಈ ಸಲ ಕ್ಯಾಂಡಿಡೇಟ್ನಿಂದ ಆಗಲಿಕ್ಕಿಲ್ಲ ಅಂತಲೇ ಹೇಗೆ? ಕ್ಯಾಂಡಿಡೇಟ್ ವೀಕ್ ಆಯ್ತು, ಗೆಲ್ಬೋದು. ಉಪ್ಪಿನಂಗಡಿ ಎಲ್ಲ ಭಾಗಲ್ಲ ಮಾಡ್ತಾರೆ, ಸಪೋರ್ಟ್ ಉಂಟು. ಬರ್ಪೇರು ಸಾರಿ ನಿಗಂಟುಂಟು ಪುತ್ತಿಲ ನಂಜೆ ಎಡ್ಡೆ ಕ್ಯಾಂಡಿಡೇಟ್ ಆಂಡ ಹಿಂದೂ ಸಮಾಜ ಪೂರ ಎಡ್ಡೆ ಬೇಲ ಅಂತ ಅಭಿವೃದ್ಧಿ ವಿಷಯ ಗೊತ್ತಿದ್ದಿ ಆಂಡ ಹಿಂದೂ ಹಿಂದಿಲಾಗ ಒಂದು ಗ್ಯಾರಂಟಿ ಒಂದು ಕ್ಯಾಂಡಿಡೇಟ್ ಮುಲ್ಪ ಪೂರ ಪ್ರಚಾರ ಪರಮ ಅಂತಂದು ಹೆಂಚಿನದ ಗೊತ್ತ ಏರು ಬರುವೇರಿಂದ ಪಣಿಯಾರಲ್ಲ ಸಾಧ್ಯ ಹೆಚ್ಚಿತ್ತೆ ಅಪುರ ಚೌಚಾವ್ ಆತನ ಪ್ರತಿ ಸರ್ತಿ ದುಮ್ಮದಾಗಲಿ ಏರ್ಲೆ ಜೇರುತ್ತೆ ಪೂರ ಹೊಸ ಕ್ಯಾಂಡಿಡೇಟ್ ಪ್ರತಿ ಅಂಚ ಏರ್ದಾದ ಪಂಡ್ರೆ ಅಪ್ಪಜ್ಜಿ ಬತ್ತಿನದಕ್ಕೂ ಗೊತ್ತಾವು ಏರು ಬರ್ಪೇರು ದಾದವು ಬಂಡದು ಬೊಕ್ಕ ಬೇಲೆ ಒರಿಯಣ್ಣ ಬರ್ಕಾತ ಬಂಡದು ಆತಜ್ಜಿ ಮುಲ್ಪ ಉಪ್ಪಿನಂಗಡಿ ಪುತ್ತೂರು ದಾಲ ಕೊಡ್ಲ ಸುಲಿಯ ದಾಲ ಕೊಡ್ಲ ಆತಜ್ಜಿ ವಾಟರ್ ಗೊಂಜಿ ಸಾರ ಅಂಡ್ಲ ಪರ್ಪಣೆ ಬಿಡುಪುಜಿ ಉಣ್ಣಂದೆಲ್ಲ ಬಿಡುವಿ ಆಯ್ತು ನಾಚಿಗೆ ಇಡ್ದ ನಾಚಿಗೆದಲ್ಲ ಇತ್ತು ನಾಚಿಗೆ ನಾವು ಕಂಡು ಅನ್ಬಿಡಿನ ಇದೆಲ್ಲ ಐತಲ್ಲ ಇಚ್ಚಿ ಒಂಜಿ ಸಾರ ಅಲ್ಲ ಒಂಜಿಗೆಲ್ಲ ಅರಿಗೋಣ ಇಲ್ಲಡಿ ದಾಂಡ್ ಬರೀ ಬುಕ್ಕ ಈಗ ಓಟು ಕೊರ್ಲಿ ಬುಕ್ಕ ತುಕ ಗೆಲ್ತಿರವು ಗೆಲ್ತಿರ ಪಾಸ್ ಪಂಡು ದಾಂಡ್ ಬರೀ ನಂಗೆ ತಲೆ ಬರ್ಪಿ ಐಬೋದು ಇಲ್ಲ ನಮ್ಮಂದೇ ಗತಿ ದಾಂಡ್ ಬರೀ ಈ ಇಸ್ಕಾನ್ ಮಾರ ಮೇಲೆ ಎನ್ನ ರಿಕ್ಷಾ ಡ್ರೈವರ್ ಬುಕ್ಕದಲ್ಲ ಇನ್ಸೂರೆನ್ಸ್ ರೇಟ್ ಜಾಸ್ತಿ ಆಗ್ಬಿಡು FC ಈ ಬ್ಯಾಂಕ್ದಾಗಲಿ ನಮ್ಮ ಇಂಚ ಗೊತ್ತು ನೀರಿಗೆ ಈ ಬ್ಯಾಂಕ್ದಾಗ ಬೇತೇನೆ ನನಗೆ ಗೌರ್ಮೆಂಟ್ ಬರ್ತಂದ್ಲ ಇತರ ಗೌರ್ಮೆಂಟ್ ಬರ್ತಲ್ಲ ನಮ್ಮನ್ನು ಬೇತೇನೆ ನನ್ನ ಬೇತೇನೆ ರೆಕಾರ್ಡ್ಸ್ ಕೊಂತ್ಕೊಡು ಹೋಲ್ ನಡಪುಜಿ ನಮ್ಮ ಬೆನ್ಪುಣ ಬೆನೋಡಿ ಏರು ಬತ್ತಲ್ಲ ಪ್ರೇಜನ ಇಜ್ಜಿ ನಂಗೆ ತೀರ್ನ ಒಟ್ಟು ಕೊರ್ಪಣ ಇಜ್ಜ ಮನೆ ಪಗಲಿ ಬೆನ್ಪುಣೆ ಮಲ್ಲ ಯಾರಿಜ್ಜಿ ಬೆನ್ಪುಣೆ ಬೆಂದೊಂದು ಇಪ್ಪಣಿ ಜುವ ಮಾಡ್ಲವಿ ಮಲ್ತನ ಆಯ್ಡ ಇತ್ತರೆ ಆಡ ಮಾತ್ರ ಐಪಿಂಕ ಅವಜಿ ಅವೆಲ್ಲ ಮರದ ಒಟ್ಟಿಕೊಂಡು ಇಪ್ಪಿತ್ತೆ ಸುಲ್ಯ ಅವೆಲ್ಲ ಕಾಂಪಿಟೇಷನ್ ಉಂಟು ಕೆಲಸ ಆತಂಡು ಈ ಸರ್ತಿಲ್ಲ ಕೆಲಸ ಆದಿತ್ತಿಲ್ಲ ಒಂಜಿ ಎಂಬೆರ ಗೊತ್ತಿಲ್ಲ ಅಂಜಿ ಎಡ್ಡೆ ಕೆಲಸ ಬರ ಮಲ್ತದೆ ಬದಲಾವಣೆ ಅಂತ ತೊಜ್ಪ ಬೇರ ಅಂತ ಮೂಲು ಬೆಳ್ತಾಡಿ ಬೆಳ್ತಂಗಡಿ ಇಂಚೊಂದು ಬೆಳ್ತಂಗಟ್ಟು ಬರ ಬೆಳ್ತಾಡಿ ಎಂಚೊಂದು ನಾವು ತೋಡ್ತೇವೆ ಎಲೆಕ್ಷನ್ದು ಗಂಜಲಿ ನಡೀತಾ ಇದೆ ಉಂಟಲ್ಲ ಹೇಗೆ ಹೇಗೆ ಉಂಟು ಎಲ್ಲ ಒಳ್ಳೆ ಇದೆ ಪ್ರಚಾರ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದವರು. ಫೈಟ್ ಯಾರಿಗೆ ಅಂತ ಗೊತ್ತಾಗೋದಿಲ್ಲ ಮಾತ್ರ ಒಂದೇ ಥರ ಇದೆ ಎಲ್ಲ ಒಂದೇ ಥರ ಎನ್ಎಸ್ ಮಾಡ್ತಾ ಇದ್ದಾರೆ ಮತ್ತು ಹೇಳಲಿಕ್ಕೆ ಆಗೋದಿಲ್ಲಲ್ಲ ಯಾವುದಂತ ಯಾವುದಾದ್ರೂ ಒಂದು ಬರ್ಬೋದು. ಮತ್ತು ಅಂದರೆ ಇದೆ ಇಲ್ಲೆಲ್ಲ ನೀರಿನ ಅಭಾವ ಇದೆ ತುಂಬ ಬೇರೆ ಅಂತ ಕೆಲವು ರೋಡ್ಗಳಿಗೆಲ್ಲ ಇದು ಮಾಡಲಿಲ್ಲ ಅಲ್ಲ ಕೆಲವು ರೋಡ್ಗಳೆಲ್ಲ ಬಾಕಿ ಇದೆ. ಪರವಾಗಿಲ್ಲ ಫೈಟ್ ಇದೆ ಅನ್ಸುತ್ತೆ ಎಲ್ಲ ಫೈಟು ಗೊತ್ತಿಲ್ಲ ನಮ್ಮದು ಬೆಳ್ತಂಗಡಿ ನಮಗೆ ಬಂದವರೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ನಮ್ಮವರು ಭಾರಿ ಜೋರಲ್ಲಿ ಉಂಟು. ಹೌದು ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಹಾಗೂ ಕಾಂಗ್ರೆಸ್
ಅಶೋಕ್ ರೈ ಅವರು. ಹೌದು. ಬಿಜೆಪಿ ಏನು ಬೇಕಿಲ್ಲ? ಇಲ್ಲ ಇಲ್ಲ, ಜನ ಬೆಂಬಲ ಈಗ ಎಲ್ಲರೂ ಪುತ್ತಿಲ ಪರವಾಗಿ. ಹೌದು, ಬದಲಾವಣೆ ಬಯಸಿದ್ದಾರೆ, ಅದೇ ಹಾಗೆ ಸಾಧ್ಯತೆ ಇದೆ. ಮತ್ತು ಅಶೋಕ್ ರೈ ಅವರು ಕೂಡ ಜನ ಬೆಂಬಲ ತುಂಬ ಇದೆ, ಅಂದರೆ ಅವರ ಒಂದು ಜನಸೇವೆ ಮುಖಾಂತರ. ಪುತ್ತಿಲ ಅವರು ಕೂಡ ಭಾರಿ ಒಂದು ಇದು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಭಾರಿ ಪೈಪೋಟಿ ಇದೆ. ನಿಮ್ಮ ನಿರೀಕ್ಷೆ ಏನಾದರೂ ಉಂಟು ಸರ್? ಅಭ್ಯರ್ಥಿ ಗೆದ್ದು ಬಂದವರು ಏನಾಗಬೇಕು? ಅದೇ ನಮ್ಮ ಬಸ್ಸು ನಿಲ್ದಾಣ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ. ಅಂದರೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ, ಬಸ್ಸುಗಳು ನಿಲ್ಲಲಿಕ್ಕೆ ಜಾಗ ಇಲ್ಲ. ಹೌದು, ಜನರು ಭಾರಿ ಸಮಸ್ಯೆ ಅನುಭವಿಸ್ತಾರೆ. ಹಾಗೆ ಎಲೆಕ್ಷನ್ ಇಲ್ಲ, ಈಗ ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಅಶೋಕ್ ರೈ ಅವರಿಗೆ ಚಾನ್ಸ್ ಉಂಟಂತ ಅದು ಗ್ಯಾರಂಟಿ ಅಲ್ಲ. ಈಗ ನೋಡುವಾಗ ಇದು ಸಾಮಾನ್ಯ ಇದಕ್ಕೆಲ್ಲ ಎಲ್ಲ ಸಾಮಾನ್ಯಗೆ ಜಾಸ್ತಿ ಆಗಿದೆ ರೇಟು. ಪಾಪದವರಿಗೆ ಒಳ್ಳೆ ತುಂಬ ಕಷ್ಟ ಆಗಿದೆ. ಈ ರಿಕ್ಷೆಯಲ್ಲಿ ದುಡಿದು ಎಲ್ಲಾದರೆ ಕೂಲಿ ಕೆಲಸ ಮಾಡಿದೆ ಅವರಿಗೆಲ್ಲ ತುಂಬ ಕಷ್ಟ ಆಗಿದೆ. ಗ್ಯಾಸ್ ಸಿಲಿಂಡರ್ 1000 ಚಿಲ್ಲರೆ ಉಂಟು, 1200 ಆಗ್ತದೆ, ಮನೆ ಮುಟ್ಟೋ 1300 ಆಗ್ತದೆ ಬಾಡಿಗೆಲ್ಲ ಆಗುವಾಗ. ಮತ್ತು ಮೆಣಸೆಲ್ಲ ಗೊತ್ತುಂಟಲ್ಲ, 600 ಚಿಲ್ಲರೆ, 700, 720ವರೆಗೆ ಆಗಿದೆ. ಎಲ್ಲರೂ ತಿನ್ನುವ ಬಸ್ತೆ ಅಲ್ಲ ಅದು. ಅದಕ್ಕೋಸ್ಕರ ಗೌರ್ಮೆಂಟ್ ತುಂಬ ಕಷ್ಟ ಆಗಿದೆ. ಕಾಂಗ್ರೆಸ್ ಬಂದರೆ ಕಡಿಮೆ ಆಗ್ಬೋದಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಭರವಸೆ ಉಂಟು ಎಲ್ಲ ಕಡಿಮೆ ಮಾಡುತ್ತೆ ಎಲ್ಲ. ಇದಕ್ಕೆ ಮುಂಚೆ ಮಾಡಿದ್ದಾರೆ 5 ವರ್ಷ ಗೌರ್ಮೆಂಟ್, ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ತುಂಬ ಒಳ್ಳೆಯದಿಂದ. ಸಿಲಿಂಡರಿಗೆ 450 ಅಲ್ಲ, ಸಾಮಾನಿಗೆ ಇಷ್ಟು ರೇಟ್ ಆಗಲಿಲ್ಲ. ಒಂದು ತರಕಾರಿ ತೆಗಲಿಕ್ಕೂ ಅಷ್ಟು ರೇಟು. ಈಗ ಬೀನ್ಸಿಗೆ 90-80 kg. ನೋಡಬೇಕಷ್ಟೇ, ಈಗೆಲ್ಲ 50-50 ಉಂಟು. ಕಾಂಗ್ರೆಸ್ ಮತ್ತು BJP ಉಂಟಲ್ವ, 4-5 ದಿವಸ ಉಂಟು. ಹೇಗೆ ಚೇಂಜಸ್ ಆಗ್ತದೆ ಅಂತ ನೋಡಬೇಕು. ಈಗ ನಿರೀಕ್ಷೆ ಹೇಳಲಿಕ್ಕೆ ಆಗೋದಿಲ್ಲ. 10 ತಾರೀಕಿಗೆ ನೋಡಬೇಕಷ್ಟೆ. ಇದೆಲ್ಲ ಫೈಟ್ ಉಂಟು, ತೊಂದರೆ ಇಲ್ಲ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆ ಇದು ಮಾಡಿದೆ, ಎಲ್ಲ ಇಲ್ಲಿಗೆ ಬೇಕಾದದೆಲ್ಲ ಮಾಡಿದೆ. ಫೈಟ್ ಉಂಡ? ಫೈಟ್ ಯಾರಿಗೆ ಮಾತ್ರ ಫೈಟ್? ಅಶೋಕ್ ರೈ ಬಿಜೆಪಿ ರೆಡ್ಡಿ ಹಿಂದೂ ಪಕ್ಷೇತರ ಬರ್ತಿರೋದೆ. ಇಂಚ ಅಂದಾಜು ಒಂಜಿ ಜನಕ್ಕೂ ಪಾತ್ರ ಎಷ್ಟು ಏರ್ ಬರ್ಬೇಕು? ಅಂದಾಜು ಅಶೋಕ್ ರೈ ಬರ್ಬೇಕು. ಎಂಕ್ಲ ಕಾರ್ಯಕರ್ತರು ಎಂಕ್ಲ ಅಭಿವೃದ್ಧಿ ಕೂಡ ಎಡ್ಡೆ ಮನ್ಪೇರು ಇತ್ತದಕ್ಕೆ ಆರು ಅಧಿಕಾರಿ ಜಾಮಲ ಎಡ್ಡೆ ಮಂತೇರ ನಾನು ಎಡ್ಡೆ ಹೆಚ್ಚಿನ ಅಭಿವೃದ್ಧಿ ಮನ್ಪೇರು. ಗೇರುಗಟ್ಟೆ ಬೆಳ್ತಂಗಡಿಯ ಇಂಜೊಂದು ಬೆಳ್ತಂಗಡಿ ಇಟ್ಟು ಬರ ತೊಂದರೆ ಬತ್ತೇರ ಒಟ್ಟಿಗೆ ನೀರ ಕೆನೆ 60 ಅಜ್ಜಿರ ಇಂಚ ಈ ಸರ್ತಿ ತೂಗಡತೆ ಅದೇ ಕೆಲ ಸರ್ತಿ ಬರೋ ಇಂಚ ಕೆಲಸ ಬರ ಆತಲ್ಲ. ಆತಲ್ಲ ರೋಡ್ದ ನೀರ್ದ ಕೆಲವು ಆತಂಡ ಬಿಜೆಪಿ ವರ್ಸಸ್ ಪುತ್ತಿಲ ಅಂತ ಅನಿಸ್ತು. ಬಿಜೆಪಿ ವರ್ಸಸ್ ಪುತ್ತಿಲ ಈ ಸಲ ಪುತ್ತಿಲ ಬರ್ಬೋದು. ಜನರೆಲ್ಲ ಅಂದರೆ BJP ಕೊಡಬೇಕು ಅಂತ ಇತ್ತು, ಆದರೆ ಈ ಸಲ ಪುತ್ತಿಲ. ನಿಮ್ಮ ಫಸ್ಟ್ ಓಟೆ ಒಂದು ನಿಮ್ಮ ನಿರೀಕ್ಷೆಗಿಂತ ಮೀರಿ ಹೋಗ್ತದೆ. ಹೌದು, ಅದ್ರ ತೊಂದರೆ. ಹೌದು. ಫಸ್ಟ್ ಕ್ಲೀನ್ಲಿನೆಸ್, ಇಲ್ಲಿ ನೋಡಿ ಎಷ್ಟು ಕಸ ಉಂಟು. ಬಸ್ ಫೆಸಿಲಿಟಿ ಸ್ಟೂಡೆಂಟ್ಸಿಗೆ. ಕಡಬ ಲೈನು ಇಲ್ಲ, ಕಡಬ ಸುಳ್ಯ ಬರ್ತದೆ. ಹೌದು, ಸುಳ್ಯದಲ್ಲಿ ಬಿಜೆಪಿನೇ. ಬಿಜೆಪಿ ನಮಗೆ ಮೋದಿ ಬೇಕು. ಹೌದು, ಲೋಕಲ್ ಡೆವಲಪ್ಮೆಂಟ್ ಅದೆಲ್ಲ ನೋಡಿದ್ರೆ ಉಂಟು, ನೋಡ್ತಾ ಇದ್ದೇವೆ, ಆಗ್ತಾ ಉಂಟು. ಬಿಜೆಪಿ ಅವರೇ ಫಾಸ್ಟ್ ಕೆಲಸ ಎಲ್ಲ ಮಾಡ್ತಾ ಇರಲ್ಲ. ಹೌದು, ನಮ್ಮ ಡೆವಲಪ್ಮೆಂಟ್ ಆ್ಯಕ್ಚುಲಿ ಆಗ್ತಾ ಉಂಟು ಇವಾಗಲೇ. ಬಿಜೆಪಿನವರೇ ಮಾಡ್ತಾ ಇದ್ದಾರೆ. ಓಟು ರಾಮಕುಂಜ ಎಂಚ ಉಂಟು ಪುತ್ತೂರು ಅತ್ತ ಸುಳ್ಯ ಎಂಚ ಉಂಟು ಸುಳ್ಯದವರ ಓಟದ BJP ಬರುವ ಈ ಸರ್ತಿ ನಾವೇ ಬರು BJP ಎಂಚ ಕೆಲಸ ಬರ ಆತಲ್ಲ. ಕೆಲಸ ಪುರ ಓದ್ತಿಲ್ಲ, ಕೆಲಸ ಅಂದ್ರೆ ಕೆಲ ಬತ್ತಿಗೆ ಇರುತ್ತೆ ಇಂಚ ಬೇ ಆ ರೀತಿ ತಿರುಗಡೆ ಅಂತ ಇತ್ತಿರ್ಬೇಕು ಜನ ಎಲ್ಲ ಬತ್ತ ಹಾಕಲು ಮಲ್ಲ ಒಂದು ಜನ ಇಟ್ಟೇ ಪುಣದೆ ಅದು ಬತ್ತಿದ್ದೀರ. ಅದು ಬರ್ವಿ ನಾನು ಟೈಮ್ ಉಂಟದ ಕೆಲಸ ಇಂಕ್ಲ ಕೆಲವಂತ ಪೂರ ಬಾಕಿ ಆಗ್ತದೆ. ಪೈಪ್ ಲೈನ್ ಸಹ ಪೂರ ಬಾಕಿ ಆಗ್ತದೆ. ನೀಡ್ತಾರೆ ರೋಡ್ ಪೂರ ಹತ್ರ ಆಗ್ತದೆ ಅಂತ ಒಂತೆ ಬಾಕಿ ಆಗ್ತದೆ. ಇಂಕ್ಲ ಇಲ್ಲದ ರೋಡ್ ಅಂತ ಬಾಕಿ ಆಗ್ತದೆ. ಓಟಿಗೆ ಬೇಡಿಗೆ ಹೊರಪ ಅಂಚೆ ಸ್ವಲ್ಪ ಓಟು ಡಿವೈಡ್ ಆಗ್ತಾ ಉಂಟು. ಅದು ಎಲ್ಲಿಗಿಲ್ಲ. ನನ್ನ ಲೆಕ್ಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂದರೆ ಒಳ್ಳೆಯದು ದೇಶದಲ್ಲಿ. ಅದೇ ಒಂದು ಸ್ವಚ್ಛ ಪಾರ್ಟಿ, ಬಾಕಿ ಎಲ್ಲ ಭ್ರಷ್ಟಾಚಾರ ಪಾರ್ಟಿ. ಎಲ್ಲ ಬಿಟ್ಟು ಹೊಸದೊಂದು ಹೊಸದೊಂದು ಬರಲಿ. ಅವ್ರು ಹೇಗೆ ಮಾಡಿ ಎಲ್ಲ ಕಡೆ ಕೊಡ್ತಾ ಇದ್ದಾನಲ್ಲ, ಫ್ರೀ ಕರೆಂಟ್, ನೀರು. ಇವರದ್ದು ಎಲ್ಲ ಎಷ್ಟು ಸ್ಟೇಟಲ್ಲಿ ಉಂಟು, ಏನು ಕೊಡೋದಿಲ್ಲಲ್ಲ.
ಪುತ್ತೂರಲ್ಲಿ ಫೈಟ್ ಅಂತ ಹೇಳಿದರೆ ಅದೇನೇ BJP ವರ್ಸಸ್ ಮತ್ತು ಇವ್ರದ್ದು ನಡೀತಾ ಉಂಟಲ್ಲ ಈಗ. ಆದರೆ ಮೆಜಾರಿಟಿನಲ್ಲಿ ಈಗ ಗೊತ್ತಿಲ್ಲ ಅವರಿಗೆ ಒಳ್ಳೆ ಸಪೋರ್ಟ್ ಉಂಟು. ಹೌದು, ಇಲ್ಲಿ ಬರ್ಲಿಕ್ಕೆ ಚಾನ್ಸಸ್ ಉಂಟು ಅವ್ರದ್ದು. ಹೌದು, ಕಾಂಗ್ರೆಸ್ದು ಬರೀ ಪ್ರಚಾರ ನಡೀತಾ ಉಂಟು. ಆದರೆ ಹೇಗಿದೆ ಅನ್ನೋದು ಜನರದ್ದು ಮನಸ್ಥಿತಿ ಗೊತ್ತಾಗ್ತಾ ಇಲ್ಲ. ಅಂದರೆ ಪುತ್ತಿಲ ಅವರಿಗೆ ಅವರು ಪ್ರಚಾರಕ್ಕೆ ಬರಲಿಲ್ಲ ಆದ್ರೂ ಒಳ್ಳೆ ಚೆನ್ನಾಗಿ ನಡೀತಾ ಉಂಟು. ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟು ಜನರಲ್ಲಿ. ಹಾಗಾಗಿ ಅವರು ಬರೋ ಚಾನ್ಸಸ್ ಉಂಟು. ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಆಗಿದೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ಆದರೆ ಈ ಸಲದ್ದು ಒಂದು ಅಭ್ಯರ್ಥಿ ಅವ್ರದ್ದು ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೆಯದಿತ್ತು ಅಂತ ನಮ್ಮ ಅಭಿಪ್ರಾಯ. ಆದರೆ ಈಗ ಅದು ಏನು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲ. ಯಾವ ರೀತಿ ಅಭ್ಯರ್ಥಿ ಬೇಕು ಪುತ್ತೂರಿಗೆ? ಇಲ್ಲಿ ನಮಗೆ ಹಿಂದುತ್ವದ ಪ್ರಕಾರ ಒಳ್ಳೆಯ ಅಭ್ಯರ್ಥಿಯಾಗಿದ್ದರು ಅವರು. ಆದರೆ ಅವರಿಗೆ 2-3 ಸಲ ಕಳೆದ ಸಲ ಮತ್ತು ಅದರ ಮೊದಲ ಸಲ ಎಲ್ಲ ಪೂರ ಹೇಳಿಬಿಟ್ಟು ಕಡೆಗೆ ಅವರಿಗೆ ಸಪೋರ್ಟ್ ಮಾಡಿ ನಿಮಗೆ ಮುಂದೆ ನೋಡುವ ಅಂತೆಲ್ಲ ಹೇಳಿದರು. ಆದರೆ ಆ ಮಾತು ಅವರು ಉಳಿಸ್ಕೊಳ್ಳಿಲ್ಲ, ತಪ್ಪಿದ್ದಾರೆ. ಅದು ಒಂದು ಮನಸ್ಸಿಗೆ ಬೇಸರ ಉಂಟು. ಹಾಗಾಗಿ ಈ ಸಲ ಪಕ್ಷೇತರವಾಗಿ ನಿಂತರೂ ಸಹ ಅವರು ಮುಂದೆ ಆದ್ರೂ ಹಿಂದುತ್ವದಲ್ಲಿ ಇದ್ರೂ BJPಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಇರೋದರಿಂದ ಉಂಟಲ್ಲ ನಮಗೆ. ನಾವು ಈ ಸಲ ಪುತ್ತಿಲವರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಉಂಟು. ಫೈಟ್ ಉಂಟು ಈ ಬಾರಿ? ಇಲ್ಲ, ಅಷ್ಟೇ ಇಲ್ಲ. ಏನು ತೊಂದರೆ ಇದೇ ಇಲ್ಲ, ಸುದ್ದಿಯೇ ಇಲ್ಲ ಯಾರ್ದು. ಅಲ್ಲ, ಕೆಲಸಗಳೆಲ್ಲ ಹೇಗಾಗಿದೆ? ಕೆಲಸಗಳೆಲ್ಲ ಆಗಿದೆ, ತೊಂದರೆ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಒಳ್ಳೆದುಂಟು. ಹಾಂ, ನಮ್ಮ ಪುತ್ತೂರಲ್ಲ, ಇಲ್ಲಿ ಸುಳ್ಯ. ಹೌದೌದೌದು, ಸುಳ್ಯ ಪರವಾಗಿಲ್ಲ. ಹಾಂ, ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ. BJPಯಲ್ಲಿ ಲೇಡೀಸ್ ಹಾಗೆ. ಹಾಂ, ಫೈಟ್ ಸುಳ್ಯ ಕ್ಲೀನ್ ಸಿಪ್ಪ ಅಂತ BJP. ಹಾಂ, ಹಾಗೆ ಉಂಟು ಕಾಣ್ತಾ ಉಂಟು. ಹಾಂ, ಅಂಗರ ಇರುವಾಗ ಒಳ್ಳೆ ಮಾಡಿದ್ದಾರೆ. ಹಾಂ, ಮಾಡಿ ಒಳ್ಳೆ ಡೆವಲಪ್ಮೆಂಟ್ ಇದೆ ಹಾಗೆ. ಈಗ ಬರೀ ಪರವಾಗಿಲ್ಲ. ಹಾಂ, ಪರವಾಗಿಲ್ಲ, ಸ್ವಲ್ಪ ಫೈಟ್ ಉಂಟು. ಯಾರಿಗೆಲ್ಲ ಸರ್ ಅರುಣ್ ಕುಮಾರ್ ಪುತ್ತಿಲ ಅವರು ಮತ್ತು ಇವರು ಕೋಡಿಯಾಡಿ ಕೋಡಿಮಲೆ ಸರ್ ಅವರಿಬ್ಬರಿಗೆ. ಬೇರೆ ಯಾರಿಗೆ? ಬೇರೆ BJP ಅಂತಲ್ಲ? ಹೌದು, ಅದಕ್ಕೇನು ಫೈಟ್ ಗೊತ್ತಾಗ್ತಾ ಇಲ್ಲ. ಯಾರು ಅಂದಾಜು ಬರ್ಬೋದು ಅಂತ ನಿರೀಕ್ಷೆ? ಹೇಳಲಿಕ್ಕಾಗಲ್ಲ. ಅರುಣ್ ಕುಮಾರ್ ಪುತ್ತಿಲ ಅವರು ಒಲವು ಜಾಸ್ತಿ ಉಂಟು. ಹೌದು, ತೊಂದರೆ ಎಲ್ಲ ಬಿಸಿಯಾಗಿದೆ, ಭಾರಿ ಜೋರಾಗಿದೆ. ಹೌದು, ಎಲೆಕ್ಷನ್ ಅಭ್ಯರ್ಥಿಗಳು ಬಿಸಿಯಾಗಿದ್ದಾರೆ. ಅಭ್ಯರ್ಥಿಗಳು ಎಲ್ಲ ಪಾರ್ಟಿಯು ಒಂದೇ, ಯಾವುದು ಹೇಳಿ ಪ್ರಯೋಜನ ಇಲ್ಲ. ಈಗೆಲ್ಲ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರ ಹಣೆ ಬರ ಗೊತ್ತಾಗ್ತದೆ. ಈಗ ಎಲ್ಲರೂ ಅವರವರೇ ಹೇಳ್ತಾರೆ ಅವರವರ ಹಣೆ ಬರವನ್ನು. ಹಿಂದೆ ಕಳ್ಳತನ ಮಾಡಿದ್ದು, ಈಗ ಕಳ್ಳತನ ಮಾಡ್ತಿರೋದಿಲ್ಲ ಅವರೇ ಹೇಳ್ತಾರೆ. ಅದು ನನಗೆ ಬಹಳ ಖುಷಿ ಆಗ್ತದೆ. ಒಂದು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ, ಈ ಒಂದು ಎಲೆಕ್ಷನ್ನಲ್ಲಿ. ಮತ್ತು ಪಾರ್ಟಿ ಯಾವ ಕಡೆ ಮತದಾರರು ನನ್ನ ಮಟ್ಟಿಗೆ ಇಲ್ಲಿ ಅಶೋಕ್ ರೈ ಅವರು ಬರ್ತಾರೆ ಅಂತ ಒಂದು ದೊಡ್ಡ ಒಂದು ನಿರೀಕ್ಷೆ ಇದೆ. ಕಾರಣ ಅವರೆಲ್ಲ ಜಾತಿ ಧರ್ಮದವರನ್ನೆಲ್ಲ ಒಟ್ಟಿಗೆ ತಗೊಂಡು ಮತ್ತು ಉದಾರತನವಿದೆ ಅವರಲ್ಲಿ. ಒಳ್ಳೆಯ ದಾನ ಧರ್ಮ ಎಲ್ಲ ಕೊಡ್ತಾರೆ, ಎಲ್ಲ ಜಾತಿ ಧರ್ಮ ನೋಡುವುದಿಲ್ಲ. ಮತ್ತು ಅವರು ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಜಾತಿಯ ಧರ್ಮದವರನ್ನು ಒಳಗೊಂಡಂಥ ಒಂದು ಪಾರ್ಟಿ. ಒಂದು ನಿರೀಕ್ಷೆ ಇದೆ ಈ ಸಲ. ಮತ್ತು ಇದು ಅಶೋಕ್ ರೈ ಬರದಿದ್ದರೆ ಮತ್ತೆ ಅಷ್ಟೇ ಕಾಂಗ್ರೆಸ್ ನಿಲ್ಲುವ ಅಗತ್ಯ ಇಲ್ಲ. ಈ ಸಲ ಲಾಸ್ಟ್ ಅವರು ಕಾಂಗ್ರೆಸ್. ಹೌದೌದು ಹೌದೌದು. ಏನು ನಿರೀಕ್ಷೆ ಇದೆ ನಿಮಗೆ? ನಿರೀಕ್ಷೆ ಅಂತ ಹೇಳಿದರೆ ಏನೂ ಇಲ್ಲ. ನಿರೀಕ್ಷೆ ಅಂತದ್ದು ಎಲ್ಲರೂ ಮಾಡೋದು, ರೋಡು ರಸ್ತೆ ಎಲ್ಲರೂ ಮಾಡ್ತಾರೆ. ಯಾವುದು ಪಕ್ಷದಲ್ಲಿ ಭೇದ ಭಾವ ಅಂತ ಇಲ್ಲ. ಅವರವರಿಗೆ ಒಂದು ಇಷ್ಟ ಆದಂಥ ಪಕ್ಷ ಇರ್ತದೆ ಅಂತೇಳಿ. ಮತ್ತು ಯಾವ ಪಕ್ಷ ಬಂದರೂ, ಕಾಂಗ್ರೆಸ್ ಬಂದರೂ, ದಳ ಬಂದರೂ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ. ಸ್ವಲ್ಪ ಕಮಿಷನ್ ಪಡೆದುಕೊಳ್ತಾರೆ. ಭ್ರಷ್ಟಾಚಾರ, ಲಂಚ ಅದು ಯಾವುದು ಅದು ಇಲ್ಲಿಂದ ತೊಳಗುದಿಲ್ಲ. ಅದು ಭಾರತದ ಒಂದು ಅವಿಭಾಜ್ಯ ಹಂಗಾಗಿದೆ. ಅದರಿಂದ ಎಲ್ಲವೂ ಲೆಕ್ಕವೇ. ಅದಕ್ಕೆ ನಮಗೆ ಈಗ ರಾಜ್ಯ ಪಕ್ಷದಲ್ಲಿ ಯಾವುದೊಂದು ನಿರೀಕ್ಷೆ ಇಲ್ಲ. ಎಲ್ಲರೂ ಅಭಿವೃದ್ಧಿ ಮಾಡಲಿ, ಒಳ್ಳೆಯದಾಗಲಿ ಅಂತ ನಾನು ವಿಶೇಷವಾಗಿ ಹೇಳೋದಂದರೆ ಈ ಕೋಮು ಧ್ರುವೀಕರಣ ನಿಲ್ಲಬೇಕು. ಕೋಮು ಆಧಾರದಲ್ಲಿ, ಭಾವನಾತ್ಮಕ ಆಧಾರದಲ್ಲಿ ಮತ ಪಡೆಯುವುದು ಅದು ಬೇಡ. ಅಭಿವೃದ್ಧಿಯ ಪಥದಲ್ಲಿ ಇದರಲ್ಲಿ ಮತ ಪಡೆಯಲಿ. ಅದೇ ರೀತಿ ಅಭ್ಯರ್ಥಿಗಳನ್ನು ಹಾಗೆ ಈ ಕಳ್ಳರನ್ನು ಸುಳ್ಳರನ್ನೆಲ್ಲ ಹಾಕಬಾರ್ದು. ಒಳ್ಳೆಯ ಅಭ್ಯರ್ಥಿಯನ್ನು ಹಾಕಿದರೆ ನಮಗೆ ಸ್ವಲ್ಪ ಖುಷಿ ಆಗ್ತದೆ ಓಟ್ ಆಗುವಾಗ. ಇಲ್ಲದ್ರೆ ನಾವು ಕಳ್ಳರಲ್ಲಿ ಸ್ವಲ್ಪ ಉತ್ತಮ ಕಳ್ಳರಿಗೆ ಹಾಕಬೇಕಾಗ್ತದೆ. ಹೌದು, ಎಲ್ಲರೂ ಕಳ್ಳರಿ, ಎಲ್ಲರೂ ಕಳ್ಳರ. ಹೌದು, ಗೊತ್ತಿಲ್ಲ 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 ಕೊಂಚ ಬರ್ಕಂದೇನ ಆರೇ ಸರ್ತಿ ಬರೋಡಿಂದ ಯಾರು ಬರೋಡಿಂದ ಅಂದ BJP ಬರ್ಚಿಂದ BJP ಬರ್ಚಿ ಗೊತ್ತಿಲ್ಲ. ಯಾವ BJP ಪೂರ ಬತ್ತನತ ನಾನು ಬೇರೆ ಕೊಂಚ ಬರ್ಕ ಒಂದು ಬದಲಾವಣೆ ಬಂತದ್ದು. ಬದಲಾವಣೆ ತುಂಬ ಶಾಸಕರು ಬರೋ ಊರ್ದಾರ ಊರ್ದಾರಿ ಎಂಚ ಬಂದರೆ ಜನ ಎಡ್ಡೆ ಜನ ಏರೆಗಳದಲ್ಲ
ಈ ಸರ್ತಿ ಆರೆಗೆ ಕೊಡ್ತು ಇರಲ್ಲ ಆರೆ ಕೊಡ್ತಾನೆ ಆರೆಗೆ ಆರೆಗೆ ಅಂಚದು ಆರೆ ಕೊರಂದೆ ತರ ಈ ಸರ್ತಿ ಗೊತ್ತಿಲ್ಲ ಗೊತ್ತಿಲ್ಲ ಅದೊಂದರೆ ಫೈಟ್ ಉಂಡ ಫೈಟ್ ಈ ಸರ್ತಿ ಒಂದು ಫೈಟ್ ಏರಿಗೆ ಮಾತ್ರ ಎಂಕ್ಲ ಅರಳು ಗೊತ್ತಿಲ್ಲ ಅಣ್ಣ BJP ಬರೋಡು ಅಣ್ಣ ಅರಳು ಗೊತ್ತಿಲ್ಲ ಎಂಗ್ಲೋಡು ಅದಮ್ಮರ್ದೆ BJP ಒಂದು BJP ಅಣ್ಣ ಅರಳು ಗೊತ್ತಿಲ್ಲ ಬರೋಡು ಈ ಸರ್ ದಾನೆ ಚೇಂಜ್ ಆವಡು ಚೇಂಜಸ್ ಬೇಕು ಕ್ಯಾಂಡಿಡೇಟ್ ದ ಮಿತ್ತ ಪಕ್ಷದ ಮಿತ್ತ ಅರ ಜನ ದೂದು ಜನ ಪಕ್ಷ BJP ಬರೋಡು ಅನೇಕ ಪಕ್ಷದ ಜನ ಎಡ್ಡೆ ಜನ ತೊಂದರೆ ಈ ಸರ್ತಿ ಜನ ಎಡ್ಡೆ ಯಾರು ಮಾತ್ರ ಹೆಡ್ಡೆ ಆರಂಚು ಹೆಡ್ಡೆ ಜನ ಎಂಕ್ಲ ಅಭಿಪ್ರಾಯ ಅಂಚು ಉದಾಹರಣೆ ಈ ಸರ್ತಿ ಬಾರಿ ಬರೋಡು ಅದನ್ನೆಲ್ಲ ಎಂಕ್ಲ ಕಡೆ ಆರೆ ಬರ್ತಿರೋದು ಅಭಿಪ್ರಾಯ ಮನೆಯರ ಎಲೆಕ್ಷನ್ ಓಟಿದೆ ಫಸ್ಟ್ ಓಟು ಯಾವ ಥರ ನಿಮಗೆ ಫಸ್ಟಿಗೆ ಓಟು ಒಂದು ನೀವು ಚಲಾಯಿಸ್ತಿದ್ರಿ ಏನು ನಿಮಗೆ ಎಕ್ಸೈಟ್ಮೆಂಟ್ ಏನು ನಮ್ಮದು ಹಿಂದುತ್ವ RSS ಇಂದ ಬಂದಿದೆ ಹಿಂದುತ್ವಕ್ಕೆ ಏನಾಗ್ಬೋದು ಅಂತ ಹಿಂದುತ್ವ ಆಗಸ್ಟ್ ಹೇಗೆ ಹಿಂದುತ್ವವನ್ನು ನೀವು ಓಟಿನಲ್ಲಿ ಇದು ಮಾಡಿ ಓಟಿನಲ್ಲಿ ಅಂದರೆ ಹಾಗೆಂತಲ್ಲ ನಮಗೆ ಈಗ ಕ್ಯಾಂಡಿಡೇಟ್ ನೋಡಿ ಮಾಡೋದು ಈಗ BJPಯಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಏನೋ ಪರವಾಗಿಲ್ಲ ಒಳ್ಳೆ ಇದ್ದಾರೆ ಆದರೆ ಹಿಂದುತ್ವಕ್ಕೋಸ್ಕರ ಅಂತ ನಿಂತವರು ಅರುಣ್ ಪುತ್ತಿಲ ಮಾತ್ರ ಅವರಿಗೆ ನಿಂತು ಓಟು ಅಂತ ನಮ್ಮದು ಮೊದಲಿಂದ ಅವ್ರು ನಿಲ್ಲಬೇಕಂತಿತ್ತು ಈಗಂತಲ್ಲ 2018ರಲ್ಲಿ ಟ್ರೈ ಮಾಡಿದ್ರು ಆಗಲಿಲ್ಲ ಸಂಜೀವ ನನಗೆ ಸಿಕ್ಕಿತ್ತು ಈಗ ಅವರಿಗೆ ಈ ವರ್ಷ ಸಹ ಟ್ರೈ ಮಾಡಿದ್ರು ಸಿಕ್ಕಲಿಲ್ಲ ಆದರೆ ಅವರು ಬಂಡ ಎದ್ದಿದ್ದಾರೆ ಅವರು ಎದ್ದದಲ್ಲ ಅವರೊಟ್ಟಿಗಿದ್ದ ಕಾರ್ಯಕರ್ತರು ಅವರನ್ನು ಎಬ್ಬಿಸಿದ್ದು ಈ ಸರ್ತಿ ಹುಂತೋಡು ಮಾಡಿದೆ ಹಾಗೆ ಅವ್ರಿಗೆ ಈ ಸರ್ತಿ ನಮ್ಮದು ಓಟ್ ಏನು ಮಾಡ್ತಾರೆ ಹಿಂದುತ್ವಕ್ಕಾಗಿ ಬಂದರೆ ಹಿಂದುತ್ವಕ್ಕಾಗಿ ಏನು ಕೆಲಸ ಮಾಡಿದ್ದಾರೆ ಮೊದಲು ಏನು ಮಾಡಿದ್ದಾರೆ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಹಿಂದುತ್ವ ಅಂದರೆ ಅಭಿವೃದ್ಧಿ ಅಂದರೆ ಎರಡು ಒಂದೇ ಅದರಲ್ಲಿ ಎಲ್ಲ ಡೆವಲಪ್ ಆಗ್ತಾ ಹೋಗ್ತದೆ ಅಂತ ನನ್ನ ಒಬ್ಬ ಹಿಂದೂ ನಾಯಕನಾಗಿದ್ದವರು MLA ಆಗಿ ಬಂದಾಗ ಎಲ್ಲರಿಗೂ ನಾಯಕರಾಗಬೇಕು ಆಗ ಹಿಂದುತ್ವಕ್ಕೆ ಮಾತ್ರ ಅವರು ಒಳಗೊಳ್ಳೋದಕ್ಕೆ ಸಾಧ್ಯವಂತ ಅಂದರೆ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಒತ್ತು ಕೊಡ್ತಾರೆ ಜಾಸ್ತಿ ಕೊಡ್ತಾರೆ ನಮಗೆ ಯಾಕೆ ನಿಲ್ಲಿಸೋದು ಅವರನ್ನು ಹಿಂದುತ್ವದಲ್ಲಿ ನಿಲ್ಲಿಸೋದು ಹಿಂದುತ್ವಕ್ಕೆ ಒತ್ತು ಜಾಸ್ತಿ ಕೊಡ್ತಾರೆ ಅಂತ ಅವರು ಬೇರೆ ಓಟ್ಗಳನ್ನು ಕೇಳಿಲ್ಲ ಬೇರೆ ಮತಗಳ ಓಟನ್ನು ಕೇಳಲಿಲ್ಲ ಖಾಲಿ ಹಿಂದೂಗಳ ಓಟ್ ಮಾತ್ರ ಕೇಳಿದ್ದಾರೆ ಆದ್ದರಿಂದ ಗೆದ್ದಿರ್ತಾರೆ ಈ ಸರ್ತಿ ಗೆಲ್ತಾರೆ ಅವರೇ MLA ಆಗ್ತಾರೆ 100%. ಫೈಟ್ ಉಂಟು BJP ಕಾಂಗ್ರೆಸ್ ಹೌದು ಯಾವುದು ಅಂದಾಜು ಬರ್ಬೋದು ಅಂತ ಜನರ ಯಾವುದು ನೋಡಬೇಕಷ್ಟೇ ಹೌದು ಯಾವುದು ಬಂದರೆ ಒಳ್ಳೆಯದು BJP ಹೌದು ಅದೇ ಗೊತ್ತಿಲ್ಲ ಬಂದರೆ ಒಳ್ಳೆಯದಿತ್ತು ವೋಟ್ರ್ ತೊಂದರೆ ಬರ್ತಾರೆ ಅವರ ಒಟ್ಟಿಗೆ ಕಾಂಗ್ರೆಸ್ ಹಾಕಿ ಬರ್ತೀರಿ ಇಲ್ಲರಿ ಬಂದು ಬರ್ತೀರಿ BJP ಹಾಕಿ ಬರ್ತೀರಿ ಇಂಚೆ ಫೈಟ್ ಉಂಡ ಸರ್ ಫೈಟ್ ಉಂಡು ಅಂದ ತೋಚು ನಂಚೆ ಅರುಣ್ ಕುಮಾರ್ ಪುತ್ತಿಲ ಅಶೋಕ್ ರೈ ಅವೇ ರೆಡ್ ಫೈಟ್ ಅಂದಾಜಿ ಮಾದಾರ ಬಾಯಿ ಪುನಃ ಅರುಣ್ ಕುಮಾರ್ ಪುತ್ತಿಲ ಅದೇ ಬಾಯಿ ಶಾಸಕರ ಊರು ಆರನೇ ಸುದ್ದಿ ಇಜ್ಜಿ ಏರಲ್ಲ ಅರೆ ಸೀಟು ಬರ್ತದೆ ಗ್ಯಾರಂಟಿ ಬರ್ತದೆ ಕೆಲಸ ಬರತ್ತಲ್ಲ ತುಂಬ ಟೈಮಲ್ಲಿ ಅವನುಂಡು ಅರ್ಧದುಂಡು ಕೆಲವು ಅವನುಂಡು ಫೈಟ್ ಉಂಡು ಹೇರಿಗೆ ಮಾತ್ರ ಫೈಟ್ ನಾವು ಎಂಕ್ಲು ಸಪೋರ್ಟ್ ಮಲ್ಪುನ ಅಶೋಕ್ ರೈ HM ಎಡ್ಡೆ ಕ್ಯಾಂಡಿಡೇಟ್ ಎಂಕ್ಲ ಅಭಿಪ್ರಾಯ ಎಡ್ಡೆ ಕ್ಯಾಂಡಿಡೇಟ್ ಭರವಸೆ ಉಂಡು ಎಂಕ್ಲೆ ಬರ್ಪೇರುಂದಾರು 100%. ಒಂದು ಚಿಲ್ಲರೆ ಒಂಜಿ 4-5 ಸಾವಿರ ಓಟು ಜಾಸ್ತಿ ಆಯ್ತು ಅಭಿವೃದ್ಧಿ ದೂರ ಮಲ್ಪೇರಾದು ಮಲ್ಪುಣ ಅಂಚಿನ ಭರವಸೆ ಉಂಡಾರಡ ತಾಕತ್ತಲು ಉಂಡಾರಡ ಅಂಚ ಹಿಡ್ದಾರೆ ಅಶೋಕ್ ಬರ್ಪೇರು ಓಟು ಡಿವೈಡ್ ಆಗ್ಬಿಡತ್ತ 6-10 ಜನ ವಿನ್ BJP ಅರುಣ್ ಕುಮಾರ್ ಗೊತ್ತಿಲ್ಲ ಬರ್ಪಿದ್ರು ಒಂದು ಅಶೋಕ್ ರೆಡ್ಡಿ ಇಂದುಂಟು ಜನಬಲ ಸಂಖ್ಯೆ ಉಂಟು ಮಾತಾಡಲಿಲ್ಲ ಅದು ತುಂಬ ತಯಾರು ಬರೋ ಮಾಡ್ತೀರ ಸರ್ ಹೌದಲ್ಲ BJP ಹಿಡ್ದಿದ್ದ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಬೈಯರು ಅವು ಪಂಡ್ರೆ ಹಬ್ಬ ಜಂಚ ಅಂತ ಅವು ಹಾಕಲ್ನಾಗಲಿ ಇಷ್ಟ ಅಷ್ಟು ಅಲ್ಲಿ ಮಲ್ತು ಕೊರ್ಪೆ ಅಂತೀರಿ ಮಲ್ಪೇರಾರು ಪಂಡ ಈಗ ದುಂಬಲ ಮಲ್ತೇರಾರು RSS ಇತ್ತನಲ್ಲ BJP ಇತ್ತನಲ್ಲ ಅರೆ ಜಾತಿ ಭೇದ ಇಜ್ಜಾರಿ ಎಡ್ಡೆ ಕೆಲಸ ಮಲ್ತೇರಾರು ಸುಮಾರು ಬಾಬಾಗಲಿ ಇಲ್ಲೂ ಅವು ಇಂದು ಪೂರ ಮಲ್ತೇರು ಗೊತ್ತಿತ್ತು ನಂಗೆ ಎಂಗ್ಲಿ ಮನೆ ಅಂಚು ಪೂರ ಬೋಂದಿಪ್ಪತ್ತು ಅವ್ರು ಮುಲ್ಪದ ಅಶೋಕ್ ರೈ ಬಂದು ಮುಲ್ಪದ ರೀ ರೈ ಎಸ್ಟೇಟ್ ಕೋಡಿಂಬಾಡಿ ಎಡ್ಡೆ ಜನ ಎಡ್ಡೆ ಜನ ಗ್ಯಾರಂಟಿ ಒಂದು ಹೆಂಗೆ ಫೀಲ್ಡ್ ಬಂತು ಅದು ಹೆಂಗೆ ಒಂದು ಕೊರೊಂದುಲ್ಲೇರು ಹೊಸ ಕೊರೊಂದುಲ್ಲೇರು ಅಂಚನೆ ಅರುಣ್ ಕುಮಾರ್ ಅಂಚಿಲ ಇನ್ನ ಬಗ್ಗೆ ದಳ ಬಾತರ ಓಟು ಡಿವೈಡ್ ಅಂಚ ಅದು ತುಂಬುದು BJP ಇತ್ತನ ಈ ಸತಿಲ್ಲ BJP ಬಂಡ ಅದು ಫೀಲ್ಡ್ ಎಲ್ಲ ಮಂತೊಂದಿಲ್ಲ ಎಂಕಲ ಚುನಾವಣೆ ಬಂದಿದೆ ಒಳ್ಳೆಯ ಜನರಲ್ಲಿ ಉತ್ಸುಕತೆ ಇದೆ ವಿಶೇಷವಾಗಿ ಪುತ್ತೂರು ಕಾನ್ಸ್ಟಿಟ್ಯೂನ್ಸಿ 224ರಲ್ಲಿ ಒಂದು ಒಳ್ಳೆಯ ಎಲ್ಲ ನೋಟೆಡ್ ಕಾನ್ಸ್ಟಿಟ್ಯೂನ್ಸಿ ಅಂತ ಆಗಿದೆ ಈಗ
ಒಬ್ಬರು ಪಕ್ಷೇತರರು ಒಂದು BJP ಆಮೇಲೆ ಕಾಂಗ್ರೆಸ್ಸಿಂದ ವಿಶೇಷ ಅಶೋಕ್ ರವರು ನಿಂತ ಕಾರಣ ಇದೊಂದು ಒಳ್ಳೆಯ ಫೈಟ್ ಇರುವ ಚುನಾವಣೆ. ಇದರಿಂದ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಒಂದು ಹೋಪ್ಸ್ ಇಟ್ಕೊಳ್ಬೋದು ನಾವು, ಯಾರಾದರೂ ಬಂದೊಂದು ಒಳ್ಳೆಯ ರೀತಿಯಲ್ಲಿ. ಅಲ್ಲ, ನಾನು ವಿಶೇಷವಾಗಿ ಅಶೋಕನನ್ನು ಹಿಂದೆ ಒಟ್ಟಿಗೆ ನಿಂತೇನೆ. ಅದಕ್ಕೆ ಒಂದು 2-3 ಕಾರಣಗಳಿದೆ. ಬಿಕಾಸ್ ಅವರ ಜಾತೀಯತೆ, ಯಾವ ಜಾತಿ ಧರ್ಮವನ್ನು ಬಿಟ್ಟು ಮುಂಚಿನಿಂದಲೂ ಒಂದು 24,000 ಫ್ಯಾಮಿಲಿಯವರಿಗೆ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ನನ್ನದ ಚಿಂತನೆ ಕೂಡ ಅದೇ, ನನ್ನ ಕಾನ್ಸೆಪ್ಟ್ ಅವರ ಕಾನ್ಸೆಪ್ಟ್ ಒಂದು. ಹಾಗೆ ನಾನು ಈಗ ಪಕ್ಷ ಅಂತಲ್ಲ, ಅಶೋಕನ ಪರವಾಗಿ ನಾವಂತೂ ನಮ್ಮ ಕೆಲಸವನ್ನು ಮಾಡ್ತಾಯಿದ್ದೇವೆ. ನಂದು ಇಲ್ಲೊಂದು 34 ನೆಕ್ಕಿಲಾಡಿ ಗ್ರಾಮದಲ್ಲಿ ನಾನೊಂದು 10 ವರ್ಷ ಹೆಚ್ಚು ಕಮ್ಮಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಅವರು MLA ಇದ್ದ ಸಮಯದಲ್ಲಿ ಸಹ ನನ್ನೊಂದು ದೊಡ್ಡ ಹೋರಾಟ ಇತ್ತು. ಇದೇ ಕೆಳಗೆ ಹೋದರೆ ದರ್ಬೆಗೆ ಒಂದು ರೋಡ್ ಹೋಗ್ತಿದೆ, ಅದು ದರ್ಬೆಯಿಂದ ಪುರುಷರ ಕಟ್ಟೆಗೆ ರೋಡ್ ಕನೆಕ್ಟ್ ಆದರೆ ಆಟೋಮೆಟಿಕ್ ಅದು ಪುತ್ತೂರಿಗೆ ಸೇರ್ತದೆ. ಆಗ ಧರ್ಮದ ಸೈಡಲ್ಲಿ ಒಂದು 40-45 ಮನೆಗಳಿದೆ. ಪಾಪ ಅವರು ಬೇಡಿ ಕಟ್ಟಿ ಬದುಕುವರು, ಆ ಬೇಡಿ ತರಲಿಕ್ಕೆ ಇಲ್ಲಿವರೆಗೆ ಬರಬೇಕು ನಡ್ಕೊಂಡು. ಮಧ್ಯಾಹ್ನ ಆಗ್ತದೆ, 1,000 ಬೇಡಿ ಕಟ್ಟಿದೆ. ಅಲ್ಲಿ ರೂಟ್ ಜಾಯಿಂಟ್ ಆದರೆ ಈಗ ಪುರುಷರ ಕಟ್ಟೆಯವರಿಗೆ ತಮಗೆ ಗೊತ್ತಿರ್ಬೋದು, ಅಲ್ಲಿ ದಾಮರ್ ರೋಡ್ ಇದೆ. ಸೊ ಈ ರೋಡ್ ಜಾಯಿನ್ ಆದರೆ ಇಲ್ಲಿ ಬಸ್ ಸರ್ವಿಸ್ ಆಗ್ತದೆ, ಆಟೋ ಸರ್ವಿಸ್ ಆಗ್ತದೆ, ಜೀಪ್ ಸರ್ವಿಸ್, ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ. ಅದು ನಂದು 10-15 ವರ್ಷದ ಹಿಂದಿನ ಬೇಡಿಕೆ. 2ನೇದು ಬೇಡಿಕೆ ಇಲ್ಲಿ ಆದರ್ಶ ನಗರ ಅಂತ. ಅದನ್ನು ಇನ್ನು ಮಡಿಕೇರಿಯಲ್ಲಿ ತಮಗೆ ಗೊತ್ತಿದೆ, 2-3 ವರ್ಷದಲ್ಲಿ ಕುಸಿದು ತಹಸೀಲ್ದಾರ್ ಬಂದರು, ಮನೆಗೆ ಹೋಯಿತು, ಎಲ್ಲ ಬಂದು ಇನಿಕ್ಕಿರ್ತಾರೆ ಹೋಗ್ತಾರೆ, ಅಲ್ಲಿ ಮುಗೀತು. ಇದು ನಮ್ಮ ಸಮಾಜದ ವ್ಯವಸ್ಥೆ ಆಗಿದೆ, ಮಾತಾಡೋರು ಯಾರೂ ಇಲ್ಲ. ಸೊ ಅದಕ್ಕೆ ನಾನು ಅಶೋಕ್ ಹತ್ರ ಆಲ್ರೆಡಿ ಇದರ ಬಗ್ಗೆ ಮಾತಾಡಿದ್ದೇನೆ. ಅದಕ್ಕೆ 5-6 ಸ್ಟೆಪ್ಪಲ್ಲಿ ಮನೆಗಳಿದೆ, ಕುಸಿದು ಬೀಳ್ತದೆ, ಅದನ್ನು ವ್ಯವಸ್ಥೆ ಮಾಡಬೇಕು. ಇದು ನನ್ನ ಮುಖ್ಯ 2 ಡಿಮಾಂಡ್. 3ನೇದಾಗಿ ಇಲ್ಲಿ ವಸತಿ ಇಲ್ಲದವರು ತುಂಬ ಮಂದಿ ಇದ್ದಾರೆ. ಈಗ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್, ಸ್ಟೇಟ್ ಗೌರ್ಮೆಂಟ್ ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಈಗ ಫಾರೆಸ್ಟನ್ನು, ಸೋಷಲ್ ಫಾರೆಸ್ಟ್ ಜಾಗವನ್ನು ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ತೆಗೆದುಕೊಂಡು ಅದನ್ನು ಒಂದು 3 ಸೆನ್ಸ್ ಆಗಿ ಇವರಿಗೆ ಹಂಚ್ಬೋದಲ್ಲ, ಅದನ್ನು ಅಶೋಕ್ ರಾಯರು ಮಾಡಬೇಕು ಅಂತ ನನ್ನ ಒಂದು ಇದು. ಮತ್ತು ಇನ್ನೊಂದು ಇಲ್ಲಿ ಈ ಸುತ್ತದ ಗ್ರಾಮದವರಿಗಿರೋದು ಉಪ್ಪಿನಂಗಡಿ ಸಮುದಾಯ ಆಸ್ಪತ್ರೆ. ಬಿಲ್ಡಿಂಗ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ, ಇತ್ತೀಚೆಗೆ ಆದರೆ ಹೆಚ್ಚಿನ ಸೌಕರ್ಯಗಳಿಲ್ಲ, ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿಲ್ಲ, ಸರಿಯಾದ ಔಷಧಿ ಸೌಕರ್ಯ ಇಲ್ಲ. ಅದನ್ನು ಕೂಡ ಅಶೋಕ್ ರಾಯರು ಬಂದರೆ ಮಾಡುವರು ಅನ್ನೋ ಒಂದು ನಮಗೆ ಒಂದು ಬಲವಾದ ನಂಬಿಕೆ ಇದೆ. ಮತ್ತೊಂದು ಸುಪ್ರೀಂ ಕೋರ್ಟಿನ ಇನ್ನೊಂದು ಆರ್ಡರ್ ಇದೆ, ಪ್ರತಿ ವಾರ್ಡ್ಗಳಲ್ಲಿ ಒಂದೊಂದು ಮೈದಾನ ಬೇಕು, ಒಂದೊಂದು ಇದು ಏನು ಹೇಳ್ತಾರೆ ಪಾರ್ಕ್ ಬೇಕು ಅಂತ. ಅದೇ ರೀತಿ ಒಂದು ಗ್ರಾಮಕ್ಕೆ ಒಂದು ಮೈದಾನ ಇದೆ, ಅದರ ಸುತ್ತ ಜಾಗನೂ ಇದೆ, ಒಂದು ಪಾರ್ಕ್ ಮಾಡ್ಬೋದು. ಸೊ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಆಗಿದೆ ಬಿಡಿ, ಆಗ್ತಾಯಿದೆ ಒಂದು ಅರ್ಧ ಗಂಟೆ. ಮತ್ತು ನನ್ನೊಂದಿದೆ, ಈಗ ಪುತ್ತೂರಿಗೆ ನೀರು ಹೋಗೋದು ಇಲ್ಲಿಂದ ಕುಮಾರಧಾರದಿಂದ, ಇಲ್ಲಿಂದಲೇ ಹೋಗ್ತದೆ. ಅದರ ಒಂದು ಪಾಲನ್ನು ನೆಕ್ಕಿಲಾಡಿ ಗ್ರಾಮಕ್ಕೆ, ಯಾಕಂದರೆ ನೆಕ್ಕಿಲಾಡಿ ಗ್ರಾಮದಿಂದ ಬರೋದು, ಒಂದು ಪಾಲನ್ನು ನೆಕ್ಕಿಲಾಡಿ ಗ್ರಾಮಕ್ಕೆ ಕೊಟ್ಟರೆ ಈ ಗ್ರಾಮದಲ್ಲಿ ಹೆಚ್ಚಿನ ನೀರಿನ ಸೌಲಭ್ಯ ಸಿಗ್ತದೆ ಅನ್ನೋ ಭರವಸೆ ನಂದು. ಇದೆಲ್ಲ ಆಗಲೇಬೇಕು. ಇದೇನೋ ಬರೀ ನಮ್ಮ ಕಾಗದ ಮೂವ್ಮೆಂಟಲ್ಲಿ ಹೋಗ್ತದೆ. ಸೊ ನನಗೆ ಅವರ ಮೇಲೆ ತುಂಬ ಭರವಸೆ ಏನಂದರೆ, ನಾನು ನೋಡಿದ್ದೇನೆ, ನನಗೆ 15 ವರ್ಷದಿಂದ ಅವರೊಟ್ಟಿಗೆ ಇದ್ದು ಅವರ ಕಾರ್ಯಚಟುವಟಿಕೆ ನಾನು ತುಂಬ ಹತ್ತಿರದಿಂದ ಕಂಡವ. ಮತ್ತು ಭ್ರಷ್ಟಾಚಾರ ತಮಗೆ ಗೊತ್ತಿದೆ, ನನ್ನ ಮೇಯ್ನ್ ಹೋರಾಟನೇ ನಿಮ್ಮ UP ಶಿವಾನಂದರು ಸ್ಪಷ್ಟ ನಿಲುವು, ಭ್ರಷ್ಟಾಚಾರ ತೊಲಗಲೇಬೇಕು ಅಂತ ಅವರು ಹೊರನಲ್ಲಿ ನಿಂತಿದ್ದಾರೆ, ಸಿಗ್ಗಾಂವಿಯಲ್ಲಿ ನಿಂತಿದ್ದಾರೆ. ಆ ಹೋರಾಟಕ್ಕೆ ಅಶೋಕ್ ರೈಯವರು ಬಂದರೆ ಭ್ರಷ್ಟಾಚಾರವನ್ನು ನಿಲ್ಲಿಸೋಕ್ಕೆ ಯಾವ ತೊಂದರೆಯೂ ಇಲ್ಲ ಅಂತ ನನ್ನ ಮನದ ಆಳದ ಮಾತಿದೆ. ವೀಕ್ಷಕರೇ, ಕೇಳಿದ್ರಲ್ಲ ಉಪ್ಪಿನಂಗಡಿ ಜಂಕ್ಷನ್ ಈ ಭಾಗದ ಜನರ ಮತದಾರರ ಅಭಿಪ್ರಾಯಗಳನ್ನು. ಈ ಬಾರಿ ಚುನಾವಣೆ ಹಿನ್ನೆಲೆಯಲ್ಲಿ ಅತ್ಯಂತ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ತ್ರಿಕೋನ ರೀತಿಯಾದಂತಹ ಅಭಿಪ್ರಾಯಗಳು ಕೂಡ ಹೊರಬಂದಿವೆ. ಯಾರು ಅಭ್ಯರ್ಥಿಗಳು ಗೆದ್ದು ಬಂದರೂ ಕೂಡ ನಮಗೇನು ಲಾಭ ಇದೆ, ನಾವು ದುಡಿದು ತಿಂದರೆ ಮಾತ್ರ ನಮಗೆ ಇದೆ ಎನ್ನುವಂತಹ ಮಾತನ್ನು ಕೂಡ ಇಲ್ಲಿನ ಜನರು ಆಡಿದ್ದಾರೆ. ಹಾಗಾಗಿ ಈ ಬಾರಿಯ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶವನ್ನು ಕೂಡ ಬರ್ಬೋದು ಎನ್ನುವುದರ ಬಗ್ಗೆಯೂ ಕೂಡ ಒಂದು ರೀತಿಯ ಗೊಂದಲಮಯವಾದಂತಹ ವಾತಾವರಣ ಕೂಡ ಇದೆ ಎನ್ನುವುದನ್ನು ಕೂಡ ಮತದಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಮದ್ ಕುರಿಯಾ, ಗೌತಮ್ ಶೆಟ್ಟಿ, ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. Bal Vikas English Medium School, Mani, Bantwal Taluk. To impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.